ರಾಷ್ಟ್ರೀಯ ಹೆದ್ದಾರಿಯ ಉಪ್ಪಳ ಸೇತುವೆಯ ಬದಿಯಲ್ಲಿ ಹುಲ್ಲು ಕಸಗಡ್ಡಿಗಳು ಸೇರಿಕೊಂಡು ಮಳೆ ನೀರು ಸರಾಗವಾಗಿ ಹರಿದು ಹೋಗದ ಕಾರಣ ಪ್ರಯಾಣಿಕರಿಗೆ ಸಂಕಷ್ಟಗಳನ್ನು ತಂದೊಡ್ಡಿತ್ತು. ಮಳೆಗಾಲದ ಸಮಯದಲ್ಲಿ ನೀರು ಇಲ್ಲಿ ಅಪಾಯಕಾರಿ ಮಟ್ಟದಲ್ಲಿ ನಿಲ್ತಾ ಇದ್ದು, ಸ್ವಲ್ಪ ಏರುಪೇರಾದರೂ ಪಕ್ಕದಲ್ಲಿ ಹರಿಯುವ ನದಿಯಿಂದಾಗಿ ಅವಘಡ ತಪ್ಪಿದ್ದಲ್ಲ. ಇದರ ಗಂಭೀರತೆಯ ಅವಲೋಕನವನ್ನ ಮಾಡಿ ಎಐವೈಎಫ್ ಮಂಜೇಶ್ವರ ಮಂಡಲ ಸಮಿತಿ ಶ್ರಮದಾನದ ಮೂಲಕ ಸ್ಥಳವನ್ನು ಸ್ವಚ್ಛಗೊಳಿಸಿದರು. ಗಾಡಿಗೆ ಸೈಡ್ ಬರೋನ್ನ ಸ್ಥಿತಿ ಅದನ್ನು ಉಕ್ಕಲು ಏನು ಮಾತ್ರ ಕಟ್ತದ್ದು ಏನು ಜನಕ್ಕೆ ಹೋಯರಬೇಡ ಓನ ಸೌಕರ್ಯ ಮಾಡ್ತಾರೆ ಬರೋದು ಒಯ್ಯಪ್ಪದ ನೇತೃತ್ವಗಳು ಈ ಕಾರ್ಯಕ್ರಮವನ್ನು ಅಥವಾ ಅಮ್ಮಿಗೆ ಇದೊಂದು ಈ ಕಾರ್ಯಕ್ರಮವನ್ನು ಮಾತಾಡೋದು ಇದೇ ರೀತಿ ಜನಕ್ಕೆ ಉಪಕಾರ ಪಂಚಿನ ಒಯ್ಯಪ್ಪ ನೇತೃತ್ವದ ಕಾರ್ಯಕ್ರಮ ಕೆಲವು ಮಾಡ್ತಾರಲ್ಲ ಒಯ್ಯಪ್ಪ ಮಂಜೇಶ್ವರ ಮಂಡಲ ಕಮಿಟಿ ಅಜಿತ್ ಎಂ ಸಿ ಕಾರ್ಯದರ್ಶಿಗಳ ನಮ್ಮ ದಯಕರ ಮಾಡ ಅಧ್ಯಕ್ಷರಾದ ಮುಕ್ತ ದೊಡ್ಡ ರೀತಿಯ ಪ್ರವರ್ತನ ಜನಗಳಿಗೆ ಆ ಲಾಕ್ಡೌನ್ ಟೈಮ್ ಅಲ್ಲ ದೊಡ್ಡ ರೀತಿಯ ಪ್ರವರ್ತನ ಮಾಡ್ತಾ ಉಳ್ಳೇರು ಪಾಪದಟ್ಲಿಗೆ ಕಿತ್ತು ಗೊಪ್ಪನ ಕಾರ್ಯ ಇಟ್ಟಲ್ಲ ಅಷ್ಟೇನು ಆಸ್ಪತ್ರೆಗೆ ಗುಣಪನ ಕಾರ್ಯ ಇಟ್ಟಲ್ಲ ಮಾತ್ರ ದಿಲ್ಲ ಎಡ್ಡ ರೀತಿಯ ಪ್ರವರ್ತನ ಮನಪಂಚಿ ಒಂಜಿ ಕಂಡಾದ ಮಂಜೇಶ್ವರ ಮಂಡಲದ ಇವತ್ತು ಒಯ್ಯಪ್ಪು ಮೆರವಣಿಗೆ ಒಂದುಂಡು ಇದನ್ನು ಈ ಕಾರ್ಯಕ್ರಮ ಮಾತಾಡಲ್ಲ ಮನೆಗೆ ಮಾತ್ರ ಇತ್ತಿಲ್ಲ ಜನ ಗಾಡಿಗೆ ಟ್ಯಾಕ್ಟ್ರಿ ಓಪನ್ ಹಾಕ್ಲಿಕ್ಕೆ ಬೈಕ್ ಓಪನ್ ನೀರು ನಟ್ಟು ಅಂಚಿನ ಒಂದು ಸ್ಥಿತಿ ಅದೊಂದು ನೀರು ಬಿದ್ದಿಡಿತ್ತು ನಾವು ಐನು ಮಾತ ಈ ಜವನೇರು ಅಕ್ಕಳ ಸತ ಪ್ರಯತ್ನ ನೋಡಿ ಐನು ಹೆಜ್ಜಾಲಕ್ಕೆ ಮನಪೇರು ಮಾಡೋದು ಪ್ರಯತ್ನ ಮಾಡೋದು ಈ ಕಾರ್ಯಕ್ರಮ ಎಲ್ಲ ರೀತಿ ಒಂಜಿ ಉದ್ಘಾಟನೆ ಮನಪೇರು ಮಾಡೋದು ಸಿಪಿಐ ಮಂಡಲ ಸೆಕ್ರೆಟರಿ ಕೇಂದ್ರ ಪ್ರಕಾರ ಏನು ಎಲ್ಲ ರೀತಿ ಉದ್ಘಾಟನೆ ಮಾಡ್ತದೆ ಈಗಲೇ ಮಾತಾ ಸರಿಪ ಒಂದು ಸಿಪಿಐ ಮಂಜೇಶ್ವರ ಮಂಡಲ ಸಮಿತಿ ಕಾರ್ಯದರ್ಶಿ ಜಯರಾಮ್ ಬಲ್ಲಂಗುಡೇಲು, ಮಂಡಲ ಕಾರ್ಯದರ್ಶಿ ಅಜಿತ್ ಎಂಸಿ ಲಾಲ್ಬಾಗ್, ಮಂಡಲಾಧ್ಯಕ್ಷ ದಯಾಕರ ಮಾಡ ಸೇರಿದಂತೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು.